ಹಾಯ್ ನಾವು ವೀಕ್ಷಕರೇ, ಇದು ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಪಾರ್ವತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಇವತ್ತು ಏನು ಸ್ಪೆಷಲ್ ನುಗ್ಗೆ ಸೊಪ್ಪಿನ ಪೂರಿ. ನುಗ್ಗೆ ಸೊಪ್ಪಿನ ಪೂರಿ ಅಲ್ಲ, ಮತ್ತೆ ವೆಜಿಟೇಬಲ್ ಕುರ್ಮ. ಓಕೆ, ನುಗ್ಗೆ ಸೊಪ್ಪು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಈಗ ಸಾರು ಅದೆಲ್ಲ ಮಾಡ್ತೇವೆ. ಇದನ್ನ ಇವತ್ತು ಪೂರಿ ಮಾಡೋದಲ್ಲ. ಓಕೆ, ಅದರ ಜೊತೆಗೆ ಕುರ್ಮ. ಎರಡು ಡಿಶ್ ಅಂದರೆ ಈಗ ಒಂದಲ್ಲೇ ತಿನ್ಬೋದಲ್ಲ, ಪೂರಿ ಜೊತೆ ಕುರ್ಮ ತಿನ್ಬೋದು ಅಂತ. ಆಕ್ಚುಲಿ ನಾರ್ಮಲ್ ಆಗಿ ಪೂರಿಗೆಲ್ಲ ಬಾಜಿ ಎಲ್ಲ ಮಾಡ್ತೇವೆ. ಇವತ್ತು ಸ್ಪೆಷಲ್ ಆಗಿ ನಿಮ್ಮ ಕೈ ರುಚಿ ಕುರ್ಮ ಮಾಡ್ತಿದ್ರಲ್ಲ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ಪೂರಿ ಮಾಡೋದು ಅಂತ ನೀವು ಡಿಸೈಡ್ ಮಾಡಿದ್ದೀರಾ ಕಾಣ್ತಾ ಉಂಟು. ಅಂದರೆ ಈಗ ಯಾವುದು ಉಂಟು ಅದರಲ್ಲಿ? ಈಗ ಇದು ಜಾರ್ ಕೊಡಿ. ಓಕೆ, ಅಂದರೆ ಇದು ಗ್ರೈಂಡ್ ಮಾಡೋಕ್ಕೆ ಸೊಪ್ಪು, ಅದು ನುಗ್ಗೆ ಸೊಪ್ಪಲ್ಲ? ನುಗ್ಗೆ ಸೊಪ್ಪಿಂದ ಈಗ ಫಸ್ಟಿಗೆ ನೀವು ಜಾರ್ ಕೇಳ್ತಿದ್ದೀರಾ. ಓಕೆ ಓಕೆ, ಫಸ್ಟಿಗೆ ಈಗ ಆಗಿದ್ರೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀರಾ. ಈಗ ಅದೇ ನುಗ್ಗೆ ಸೊಪ್ಪು. ಓಕೆ, ನಾವು ಒಂದು 2 ಸ್ಪೂನ್ ಅಷ್ಟು ನುಗ್ಗೆ ಸೊಪ್ಪು, ಮತ್ತು 2 ಕಾಯಿ ಮೆಣಸು. ಖಾರ ಉಂಟು ಖಾರಕ್ಕೆ? ಇದು ಪೂರಿ ಖಾರ ಬರುತ್ತಾ ಅಂತ ಹಾಗಾದ್ರೆ? ಈಗ ಸ್ವಲ್ಪ ಜೀರಿಗೆ. ಓಕೆ, ಅಂದರೆ ಇದನ್ನು ಈಗ ಪೇಸ್ಟ್ ಮಾಡ್ಕೊಳ್ಳೋದಾ? ಸ್ವಲ್ಪ ಉಪ್ಪು. ಓಕೆ, ಇದನ್ನು ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಬೇಕು. ನೀರು ಬೇಕಾ? ಸಾಕಾಗುತ್ತಾ? ಸಾಕು. ಸಾಕು. ಮತ್ತೆ ಪೂರಿ ಮಾಡುವಾಗ ಹಾಕ್ಲಿಕ್ಕೆ ಉಂಟಲ್ಲ? ಹೌದು. ಇದನ್ನಿಷ್ಟು ಈಗ ಪೇಸ್ಟ್ ಮಾಡಿ ಕೊಡಬೇಕಲ್ಲ? ಓಕೆ, ಎಸ್, ನುಗ್ಗೆ ಸೊಪ್ಪಂತೂ ಪೇಸ್ಟ್ ಆಯಿತು. ಬೌಲ್ ತೊಗೊಳ್ತೀನಿ. ಹಾಕ್ತೀನಿ ಅದಕ್ಕೆ. ಸ್ವಲ್ಪ ನೀರು ಹಾಕಿ ಹಿಟ್ಟು ಹಾಕ್ತೀನಿ. ಓಕೆ, ಅದು ನೀವು ಗೋಧಿಟ್ಟ? ಒಂದು ಬೌಲ್. ಗೋಧಿಯ ಮೈದಾ? ಗೋಧಿಟ್ಟು. ಓಕೆ, ಸ್ವಲ್ಪ ಓಮ್ ಹಾಕ್ತಾ ಇದ್ದೀನಿ. ಓಕೆ, ಪರಿಮಳಕ್ಕಲ್ಲ? ಎಸ್, ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಹಾಕ್ತೀನಿ. ಓಕೆ, ಉಪ್ಪು ಯಾವುದಕ್ಕೆ? ಇದಕ್ಕೆ ಆವಾಗ ಅದೇ ಇದಕ್ಕೂ ಬೇಕಾದಷ್ಟು ನೋಡ್ಕೊಂಡು ಹಾಕೊಳ್ಳೋದಲ್ಲ? ಇದು ಮಾಡ್ತೀನಿ. ಈಗ ಚೆನ್ನಾಗಿ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಬೇಕಲ್ಲ? ಇದು ಕಲರ್ ಕೂಡ ಸ್ವಲ್ಪ ಗ್ರೀನೇ ಬರುತ್ತೆ ಅಂತಲ್ಲ? ಸ್ವಲ್ಪ ಅಲ್ಲ, ಫುಲ್ ಗ್ರೀನೇ. ಅದು ಗ್ರೀನ್ ಅಲ್ಲ? ಹೌದು. ಮೆಣಸು ಕೂಡ ಹಸಿ ಮೆಣಸು ಹಾಕಿದ ಕಾರಣ ಫುಲ್ ಗ್ರೀನೇ ಬರುತ್ತೆ. ಸ್ವಲ್ಪ ಆಯಿಲ್ ಬೇಕಾ? ಸ್ವಲ್ಪ ಇದಕ್ಕೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಅದಕ್ಕೆ ಆಯಿಲ್ ಹಾಕೋದು. ನೀರು ಸಾಕಲ್ಲ? ಸಾಕು. ಇದು ಸ್ವಲ್ಪ ಈಸಿ ಅಂತ ಅಲ್ಲ? ಹೌದು. ನಾವು ಈಗ ಪೂರಿ ಮಾಡುವಾಗ ಇದನ್ನೊಂದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಓಕೆ, ಈಗ ಪೂರಿ ಲಟ್ಟಿಸ್ಕೊಳ್ಬೇಕಲ್ಲ? ಬಾಣಲೆ ಇಡಬೇಕಾ? ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಬೇಕಲ್ಲ? ಆಯಿಲ್ ಹಾಕೋದಾ? ಆಯಿಲ್ ಅಂತ ಬಂದಾಗ ನಾವು ನಡೆಯಲ್ಲ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತಾ ಇರಲಿ. ನಾವು ಪೂರಿ ಎಲ್ಲ ಮಾಡುವಾಗ ಬಿಸಿ ಆಯಿಲ್ ರೆಡಿ ಇದ್ದರೆ ಹಾಕ್ತಾ ರೆಡಿ ಮಾಡ್ಕೊಳ್ಳೋದಲ್ಲ? ಹೌದು. ಓಕೆ, ಮತ್ತು ಕುರ್ಮ ಹಾಕಿ ತಿನ್ನೋದು. ಕುರ್ಮ ಹಾಕಿ ತಿನ್ನೋದೇ. ಎಸ್ ಮ್ಯಾಮ್, ಇದೆಲ್ಲ ಮಳೆಗಾಲಕ್ಕೆ ಕೂಡ ನೋಡಿ ಬಿಸಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ? ಜೋರು ಮಳೆ ಬಂದಾಗ. ಈಗ ಮಳೆ ಸೀಸನ್ ಸ್ಟಾರ್ಟ್ ಆಗ್ತಾ ಉಂಟು, ಹಾಗಾಗಿ ಈ ಥರದ್ದೆಲ್ಲ ಬೆಚ್ಚ ಮಾಡಿ ತಿಂದರೆ ಸೂಪರ್ ಅಲ್ಲ? ಸರಿ, ಕಾದಿದೆಯಾ ಎಣ್ಣೆ? ಓಕೆ, ಹಾಕ್ತೀನಿ. ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಈಗ ಪೂರಿ ಬೀಳಸ್ ಟೈಮಲ್ಲ? ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರಬೇಕಲ್ಲ? ಸ್ವಲ್ಪ ಗ್ರೀನ್ ಆದ ಕಾರಣ ಬ್ರೌನ್ ಆಗಿ ಸ್ವಲ್ಪ ಕಡಿಮೆ ಕಾಣ್ತಾ ಉಂಟು. ಉಬ್ಬಿದ್ರೆ ಮಾತ್ರ ಚೆನ್ನಾಗಿ ಬರುತ್ತಲ್ಲ ಪೂರಿ ಆಗಿರ್ಬೋದು. ಮತ್ತು ನಾವು ಈ ಕೆಲವೊಂದು ಕಾಯಿ ವಡೆ ಅಂತ ಮಾಡ್ತೇವೆ ನೋಡಿ, ಅದೆಲ್ಲ ಸ್ವಲ್ಪ ಉಬ್ಬಿದ್ರೆ ಚೆನ್ನಾಗಿರೋದಲ್ಲ? ನಾವೆಲ್ಲ ಮನೆಯಲ್ಲೇ ಮಾಡುವಾಗ ಉಂಟಲ್ಲ, ಫಸ್ಟಿಗೆಲ್ಲ ಹಾಕುವಾಗ ಈ ಥರ ಅಮ್ಮನವರೆಲ್ಲ ಕೊಡ್ತಾ ಇರ್ತಾರೆ. ಅದು ಉಬ್ಬಿದ್ರೆ ನಮಗೆ ಭಾರಿ ಖುಷಿ. ಇಲ್ಲ
ಅಮ್ಮನವರೆಲ್ಲ ನೀನು ಸರಿ ಮಾಡಿ ಬಾಡಿದಂಗೆ ಇರುತ್ತೆ. ಹೌದು ಆ್ಯಕ್ಚುಲಿ ಪೂರಿ ಇದೆಲ್ಲ ಉಬ್ಬಿದ್ರೆ ಚೆನ್ನಾಗಿರುತ್ತಲ್ಲ. ಈ ಥರ ಸೊಪ್ಪು ಹಾಕಿ ಮಾಡೋದ ಕಾರಣ ನೋಡಿ, ಸೊಪ್ಪೆಲ್ಲ ತಿನ್ನೋದವರು ಕೆಲವರೆಲ್ಲ ಸೊಪ್ಪು ಎಲ್ಲ ಸ್ವಲ್ಪ ದೂರ ಮಾಡ್ತಾರಲ್ಲ, ಆಗ ಈ ಥರ ಮಾಡಿಕೊಟ್ರೆ ವಿಟಮಿನ್ ಉಂಟಲ್ಲ. ಹಾಂ ಅದು ಇದು ಆ್ಯಕ್ಚುಲಿ ಒಳ್ಳೇದೇ, ನುಗ್ಗೆ ಸೊಪ್ಪಲ್ಲ. ಹೌದು ಹೌದು. ಅದೇ ಯಾರಿಗೂ ಗೊತ್ತಿಲ್ಲ ಇದರಲ್ಲಿ ಏನು ಬೇರೆ ಬೆಟ್ಟು ಉಂಟು ಅಂತ. ನುಗ್ಗೆ ಸೊಪ್ಪಲ್ಲ. ಓಕೆ. ನಮ್ಮ ಶರೀರದಲ್ಲಿ ಬೋನ್ ಟೈಟ್ ಆಗುತ್ತೆ ಇದು ತಿಂದರೆ. ಹಾಂ, ನುಗ್ಗೆ ಸೊಪ್ಪು ಈ ಥರ ಅಲ್ಲ, ಏಜ್ ಆದಾಗ ಏನು ಪ್ರಾಬ್ಲಮ್ ಆಗಲ್ಲ. ಹಾಂ ಓಕೆ. ಹಾಗಾಗಿ ನುಗ್ಗೆ ಸೊಪ್ಪು ಗಂಟು ನೋವು, ಕಾಲು ಗಂಟು ಎಲ್ಲ. ಹೌದು ಹೌದು. ನುಗ್ಗೆ ಸೊಪ್ಪಿಂದ ಪಲ್ಯ ಕೂಡ ಮಾಡ್ತಾರೆ ಅಂತಲ್ಲ? ಪಲ್ಯ ಮಾಡ್ಬೋದು, ದೋಸೆ ಮಾಡ್ಬೋದು, ರೊಟ್ಟಿ ಮಾಡೋಕ್ಕಾಗತ್ತೆ. ಓಕೆ. ಏನು ಬೇಕು ಏನು ಬೇಕೋ ಅದು ಮಾಡ್ಕೊಳ್ಬೋದು. ದೋಸೆ ಮಾಡೋದಾದ್ರೆ ಹೇಗೆ? ನೀರು ದೋಸೆ ಟೈಪ ಹೇಗೆ? ದೋಸೆ ಈಗ ದೋಸೆ ಕಲರ್ ಅಂತೂ ಫುಲ್ ಗ್ರೀನ್ ಆಗಿ ಕಡ್ದು ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ದೋಸೆ ಮಾಡಬೇಕು. ಈಗ ಇದು ಅದನ್ನು ಒಟ್ಟಿಗೆ ಗ್ರೈಂಡ್ ಮಾಡೋದು. ಓಕೆ. ಹಾಗಾಗಿ ಕಲರ್ ಏನು ಚೇಂಜ್ ಆಗಲಿಕ್ಕಿಲ್ಲ. ನಾವು ಗ್ರೈಂಡ್ ಮಾಡಿದರೆ ದೋಸೆ ಕಲರ್ ಮಾತ್ರ ಗ್ರೀನ್ ಆಗಿರುತ್ತಲ್ಲ. ಇದು ಪೂರಿ ಅಲ್ಲ, ಅದಕ್ಕೆ. ಅದೇ ಅದೇ ನೋಡಿ, ನುಗ್ಗೆ ಮರ ಒಂದು ಇದ್ದರೆ ಸಾಕು ನೋಡಿ, ಅದರಲ್ಲಿ ನುಗ್ಗೆಕಾಯಿ ಆಗದಿದ್ದರೂ ತೊಂದರೆ ಇಲ್ಲ. ಆದರೆ ಅದರ ಸೊಪ್ಪಿಂದ ಪಲ್ಯ ಕೂಡ ಮಾಡ್ತಾರೆ ನೋಡಿ. ಅದೇ ಹಾಗಾಗಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಹೌದು. ಕೆಲವರೆಲ್ಲ ಈ ನಾವು ಏನು ಸ್ನ್ಯಾಕ್ಸಿಗೆಲ್ಲ ಮಾಡ್ತೇವಲ್ಲ ನೋಡಿ, ವಡೆ ಟೈಪಲ್ಲೆಲ್ಲ, ಅಂದರೆ ಈ ಈರುಳ್ಳಿ ಬಜ್ಜಿ ಟೈಪೆಲ್ಲ ಮಾಡ್ತಾರೆ. ಇದನ್ನು ಮಿಕ್ಸ್ ಮಾಡಿ ಮಾಡ್ಬೋದು. ಹೌದು. ಮಕ್ಕಳೆಲ್ಲ ತಿನ್ನಲ್ಲ, ಅದೇ ಅದಕ್ಕೆ ಆ ಥರ ಮಾಡಿದರೆ ಮಕ್ಕಳು ತಿಂತಾರೆ. ಹೌದು. ನಾವು ಅಡುಗೆ ಮಾಡಲಿಕ್ಕೆ ಮಾತ್ರ ಇರೋದಲ್ಲ, ಮತ್ತೆ ಯಾವ ರೀತಿ ಬೇಕಾದ್ರೆ ಅಡುಗೆ ಮಾಡ್ಕೊಳ್ಬೋದು ಬೇರೆ ಬೇರೆ ಟೈಪಲ್ಲಿ. ಡೈಲಿ ಒಂದೇ ಟೈಪ್ ಇರೋದಕ್ಕಿಂತ ಹೌದು, ಚೇಂಜಸ್ ನಾವು ಮಾಡ್ಕೊಳ್ಬೋದಲ್ಲ. ನಾವು ಹಿಡಿಬೇಕು, ಕಣ್ಣು ಹಿಡಿಬೇಕು. ಓಕೆ ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಆಫ್ ಮಾಡಿ. ಓಕೆ, ಇನ್ನೂ ಸರ್ವ್ ಮಾಡ್ಕೊಳ್ಳಿ ಬಾಕಿ ಎಲ್ಲ. ಈಗ ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಅಂತೂ ನುಗ್ಗೆ ಸೊಪ್ಪಿನ ಪೂರಿ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಉಂಟು. ಹಾಗೆ ಟೇಸ್ಟ್ ನೋಡ್ಬೋದಲ್ಲ? ನೋಡ್ಬೋದು. ನುಗ್ಗೆ ಸೊಪ್ಪಿನ ಪೂರಿ ರೆಡಿ ಅಲ್ಲ ನೋಡಿ, ಹಸಿರಾಗಿ ಚೆನ್ನಾಗಿ ಕಾಣ್ತುಂಟು. ನಾರ್ಮಲ್ ನಾವು ಪೂರಿ ಎಲ್ಲ ಹೀಗೆ ಏನು ಮೈದಾದಾಗಿರ್ಬೋದು, ಗೋಧಿ ಹೀಗೆ ತಿಂತೇವೆ, ಡಿಫ್ರೆಂಟ್ ಉಂಟು. ಹಾಗಾಗಿ ಟೇಸ್ಟ್ ಅಂತೂ ಚೆನ್ನಾಗಿ ಬರ್ಬೋದಲ್ಲ. ನಾರ್ಮಲ್ ಆಗಿ ನಾವು ಈಗ ಈ ಥರದ ಪೂರಿ ಎಲ್ಲ ಮಾಡಿದರೆ ಒಳ್ಳೆಯದು, ಅಂದರೆ ಸೊಪ್ಪಿನ ಅಂಶ ಎಲ್ಲ ನಾವು ಹೆಲ್ತಿಗೆ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ ನೋಡೋಣ. ಓಕೆ, ಪಾರ್ವತಿ ಮ್ಯಾಮ್ ಸಾಕಾಗಿರುವಂತಹ ನುಗ್ಗೆ ಸೊಪ್ಪಿನ ಪೂರಿ ಅಂತೂ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ನುಗ್ಗೆ ಸೊಪ್ಪಿನ ಪೂರಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ನುಗ್ಗೆ ಸೊಪ್ಪಿಗೆ 2 ರಿಂದ 3 ಹಸಿಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಕಪ್ ಗೋಧಿ ಹಿಟ್ಟು, 1/4 ಚಮಚದಷ್ಟು ಓಂ ಕಾಳು, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. ಆ ನಂತರ ಚಿಕ್ಕದಾಗಿ ಲಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಪೂರಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.